ನಮ್ಮ ಆರಾಧ್ಯ ದೇವರ ನೆಚ್ಚಿನ ಸತ್ಯಗಳ ಸ್ವರೂಪ ಪ್ರಾರಂಭದಲ್ಲಿ ಸಾಷ್ಟಾಂಗಗಳು ಅಪ್ಪೆ ಭಗವದ್ಗೀತೆಯವರಿಗೆ ಬಂದು ಅಂಚನೆ ಮಾಲಿಂಗೇಶ್ವರ ದೇವರ ಚಿಕ್ಕವರು ಕರಕಂಡು ಇಡೀ ಲೋಕವೇ ಪರಮಭಕ್ತಿನ ಆಶೀರ್ವಾದಗಳನ್ನ ಆ ಸರಸ್ವತಿನ ಪ್ರಾರಂಭದಲ್ಲಿ ಕರಕಂಡು ನಿತ್ಯ ಸಾವಿರದ ದೇವರ ಮಾತೆಗಳ ಮೋಕೆಗಳು ದೊಡ್ಡ ಸಂಘವನ್ನು ಅಂಚನೆ ತುಳು ಲಿಪಿ ಕಲ್ಪನೆ ವೈದ್ಯನ ಮಾತಾ ಉಟಾಣಿ ಯೋಗ ಅಂಚವಲ್ಲ ಇಡೀ ತುಳು ಭಾಷೆ ಪಾಡಿಕೊಂಡು ಕೊಡುವ ಭಾಷೆ ತುಳುನಾಡ ಇಡೀ ತುಳು ಲಿಪಿ ಈ ತುಳು ಭಾಷೆ ನಾಗಲ್ಲ ತುಳು ಲಿಪಿ ಇನಿ ಬಚಾವ ವೈದ್ಯವಂತ ಸಮಯದ ಮುಖ ಅಂಚಾದಕ್ಕಾಗಿ ಒಬ್ಬೊಮ್ಮೆ ಬಸವಸಂದು ಏಕೈಕ ಒಂದು ಆಸೆ ಇದೆ ವಿದ್ಯಾವರದ ಮಂಡಳಿ ತುಳು ಕಟ್ಟಡಗಳಿಗೆ ಒಂದು ಅವಕಾಶ ಏನು ಮಾಡ್ತಾರೆ ಅಂಚ ಇನಿದಾಗಿ ಮಾಮಲ್ಲವೈನ ಸಾಹಿತಿ అయిన ಕುಶಲಕನ ನೇತೃತ್ವಗಳು ಮಾಡಿದ ನಿರೋಧಕ್ಕೆ ದೂರ ಮಾಡಿ ಬಂದಾಗ ಮಸ್ತ್ ಖುಷಿ ಆಗಿ ಜಾಗಗಳು ತೀಯ ಸಮಾಜದ ಐದು ಕೈಜೋಡಾದರು ಜೈ ತುಳುನಾಡು ಕಾಸರಗೋಡು ಡಿಸ್ಟ್ರಿಕ್ಟ್ ಅಂಚನೆ ಐದು ತೀಯ ಸಮಾಜದ ಒಟ್ಟು ಕೈಜೋಡಾದ್ರೆ రెండు ಒಂದೇ ಕಾಪಿ ಇರುತ್ತದೆ ಈ ಒಂದು ತುಳು ಲಿಪಿ ಜೋಗಲಿಗೆ ಉದ್ದೇಶಗಳು ವಿದ್ಯಾರ್ಥಿ ಕಾರ್ಯಕ್ರಮ ಇದೆಂತ ಉದಿಪಣದ ಆ ದೀಪ ಪ್ರಜ್ವಲನ ಮಾಡ್ತಾರೆ ಬೆಂಗಳೂರು ಎರಡು ಜನ ಮಿಕ್ಕಿಲ ಕಲಾಯಲ್ಲ ಈ ದೈವದ ರೂಪಗಳು ಬಂದು ಎನಿತಾಗಿ ಹಣ್ಣು ಮಂತು ಕೊರಲೆಕ್ಕಲ್ಲ ಇಡೀ ತುಳಗ ಮಸ್ತ್ ಕಮ್ಮಿ ಹೋಗ್ಬಿಟ್ಟು ನಾಡ ತುಳು ಲಿಪಿ ನಿಂಗೆ ಮಾತೆಲ್ಲ ಕಲ್ಪಡ ಐತೆ ದಾಯ ಇಂಚ ದಾನಿನ ಕಂಡದ ಐತ ಹೆಗ್ಗೆ ತಿರುಗಿ ರೂಪಾಯಿ ಐತ ಅಧ್ಯಕ್ಷರು ಬೈದೇರು ಜೈ ತುಳುನಾಡದ ಅಂಚನೆ ಅಪ್ಪೆ ಸರಸ್ವತಿ ಐದು ಅಕ್ಷರವನ್ನು ಕೂಡ ಕಲ್ಪವಂಚಿನ ಅಪ್ಪೆಗೆಲ್ಲ ಮಿತ್ತಿಗೆ ಮಾನಾದಿಗೆ ಉಂಟು ನಿಜವಾದ ನಾವು ಉಪಯೋಗಿ ಅಕ್ಷರ ಕಲ್ಪವಂತರ ದೇವರನ್ನ ಕಾಣಬರ್ತೊಡಿಗೆ ಇನಿ ಅಪ್ಪೆ ಸಾಕ್ಷಿ ಐದೆನ್ಸಿನ ಒಂದು ಕೊಂಡ ಸಂಸಾರ ಈ ಪುಣ್ಯದ ಮಂಡಲ ತುಳಿಲಿಟ್ಟಿನಿ ಜೋಗುಲಿನ ನನ್ನ ಮಾತೆಗಳ ಕಲ್ಪವನ್ನು ಉದ್ದೇಶ ನಿಜವಾದ ಮಾತಾ ಭಾಷೆಗಳು ಲಿಪಿ ಕೂಡ ಅಂಚನೆ ನನ್ನ ತುಳು ಭಾಷೆ ಕನ್ನಡ ಭಾಷೆಗೆ ಎನಿತಾಗಿ ಲಿಪಿ ಇದೆ ಐದು ಒಬ್ಬೊಮ್ಮೆ ನನ್ನ ಮಾತೆಲ್ಲ ಕಲ್ತಿದ್ದು ಆ ಲಿಪಿಕ ಮುಖಾಂತರ ತುಳು ಲೋಕರು ಪ್ರಶಂಸಾ ಉದ್ದೇಶ ಇಡೀ ನಾಟಕಗಳು ಇಬ್ಬರು ಯಕ್ಷಗಾನಗಳು ಉಪಯೋಗಪಡು ತುಳು ಇದ್ದಿನ ನಾಟಕ ತುಳು ಲಿಪಿಡಿ ಬರೆದು ಕಲ್ತಿದ್ದೆ ಕನ್ನಡ ಲಿಪಿಡಿಯ ಬರೆದು ಕಲ್ತಿದ್ದೆ ಅಂಡ ನನ್ನ ತುಳು ಲಿಪಿಡೇ ಬರೆದು ಐದು ನಮ್ಮ ಕಲ್ತದ್ದು ಲೋಕವೊಮ್ಮೆ ನಮ್ಮ ಹಿರಿಯಾಕರು ಮತ್ತು ನೆಚ್ಚಿನ ಆ ಕಟ್ಟನಿಟ್ಟು ಒರಿಯೋಡು ಮತ್ತು ನೆಚ್ಚಿನ ಒಂದು ಉದ್ದೇಶಗಳು ಇನ್ನು ಹಿರಿಯಾಕರು ಮತ್ತು ನೆಚ್ಚಿನ ಆ ಒಂದು ಎಡ್ಡೆಪ್ಪು ಇನ್ನು ಒರಿದು ಬರೆಯರೆ ಐದು ಎಷ್ಟೋ ಜನ ಬೇಸಾಯ ಹೊಂದಿದ್ದು ಸಾಕಾರ ಮತ್ತು ಅಗಲೆಲ್ಲ ಅಂಚೆನಿಂದ ಕಲ್ಪನಾಗಲಿಲ್ಲ ಆ ದೇವರೇ ಆಯ್ನ ಆರೋಗ್ಯ ಐಶ್ವರ್ಯ ಭಾಗ್ಯ ಮಾತೆಲ್ಲ ಪಡೆದು ಸರಸ್ವತಿನ ಅನುಗ್ರಹ ಪಡೆದು ಅಂಚನೆ ಕಲಾ ಮಾತೆಯ ಅನುಗ್ರಹ ಒಪ್ಪಡನ್ನು ಪಡೆದು ಏನೇನಾದರೂ ನೀರಲು ಎಂಕಲು ಈ ದೀಪ ಪ್ರಜ್ವಲನೆ ಮಾಡ್ತಿದ್ದೆ ಆ ಸರಸ್ವತಿನ ವಿದ್ಯೆ ಕಲ್ಪನೆ ಅರ್ಪಣಪಾದ ವಿದ್ಯಾವರದ ಮಂಡಳಿ ಆ ಸತ್ಯದ ರಸನ ಆಧಾರವನ್ನು ನಮನವನ್ನು ಪಾವತು ಕಲ್ತಿನಂಚಿನ ಜೋಗ್ಲಿಗಳಿಗೆ ಉಪಯೋಗ ಆಪನಂಚಿನ ಒಂದು ಯೋಜನೆ ಆಗಬೇಕು ಅವತ್ತಂದೆ ತುಳು ಲಿಪಿ ಏರ್ಪಡೆ ಪರಿಚಯದಲ್ಲಿ ಓಡಿಕೊಂಡಿದ್ದು ಕೆಲವು ಕಾರಣದಿಂದ ಸತ ಪ್ರಯತ್ನ ಮಾಡ್ಕೊಂಡಿಲ್ಲ ಇನಿ ನಮ್ಮ ತುಳುನಾಡೊಮ್ಮೆ ನೇಮಕಟ್ಟಿನಾರೆ ಕತ್ತಲ್ ಸರ್ ಆಯ್ತು ಅಧ್ಯಕ್ಷರಾಗಲಿ ಅಂಚಿನ ರಾಮದೇವರ ಮಾತೆಲ್ಲ ಬೆರಿಸಾ ಇಟ್ಟಿದ್ದು ಅದರೊಂದು ನಿರೀಕ್ಷೆ ಮತ್ತು ನಾವು ಆಯ್ತಾಗ ಬೇಕಾ ಮೇಲ್ ಸಂಸ್ಥಾನದ ಇದ್ದಿದ್ದು ನಮ್ಮ ತುಳು ಲೋಕರ್ಮೆ ಎಡ್ಡೆಪುದ ಸಾಧಿಗೆ ಹರಡಿಕೊಂಡದ್ದು ನಿಮಗೆ ಮಾತೆಲ್ಲ ಶುಭ ಆಶೀರ್ವಾದ ಇದರಿಂದ ಕಿರೋಡು ಮೇಲೆ ಮಂತ್ರಿಲ್ಲ ದೇವರ ಎಡ್ಡೆ ಮಾಡ್ಕೊಳ್ಳೋದು एक ಅವಕಾಶ ಮಾಡಿದ್ದನ್ನ ಜೈ ತುಳುನಾಡು ಡಿಸ್ಟ್ರಿಕ್ಟ್ ಕಾಸರಗೋಡು ಮೇಲಿನ ಸರ್ವ ಸದಸ್ಯರಿಗೆ ಅಧ್ಯಕ್ಷರಿಗೆ ಅವರನ್ನು ಸ್ವಲ್ಪ